ಕೊರಟಗೆರೆ ತಾಲೂಕಿನಲ್ಲಿ ಚನ್ನರಾಯನದುರ್ಗ ಗ್ರಾಮವು ಒಂದು ದೊಡ್ಡ ಹೋಬಳಿ ಕೇಂದ್ರ. ಈ ಚನ್ನರಾಯನದುರ್ಗಕ್ಕೆ 7 ಸುತ್ತಿನ ಕೋಟೆ ಎಂದು ಕರೆಯಲಾಗುತ್ತದೆ. ಈ ಹಿಂದೆ ರಾಜರ ಆಳ್ವಿಕೆಯಲ್ಲಿ ಮಧುಗಿರಿಯ ಪಾಳೆಗಾರನಾದ ಚಿಕ್ಕಪ್ಪಗೌಡ ಎಂಬ ಅರಸ ತನ್ನ ಆಳ್ವಿಕೆಯನ್ನು ನಡೆಸಿದ್ದ ನಂತರ ಮೈಸೂರು ಸಂಸ್ಥಾನದ ಚಿಕ್ಕದೇವರಾಯ ಅರಸನ ಆಳ್ವಿಕೆಯಲ್ಲಿ ಈ ಚನ್ನರಾಯನದುರ್ಗ ಗ್ರಾಮವು ಒಂದು ಬಹುಮುಖ್ಯ ಭಾಗವಾಗಿತ್ತು. ಆದರೆ ಇಂತಹ ಇತಿಹಾಸವುಳ್ಳ ಈ ಚನ್ನರಾಯನದುರ್ಗ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಾಗಿ ಕಂಡುಬರುತ್ತಿದೆ. ಅದರಲ್ಲೂ ಶುದ್ಧ ನೀರಿನ ಕೊರತೆಯೂ ಸಹ ಹೆಚ್ಚಾಗಿ ಕಂಡುಬರುತ್ತಿದೆ. ಇದರ ವಿರುದ್ಧ ಸ್ಥಳೀಯ ಜನನಾಯಕರ ಹಾಗೂ ಅಧಿಕಾರಿಗಳ ವಿರುದ್ಧ ಚನ್ನರಾಯನದುರ್ಗ ಗ್ರಾಮದ ಗ್ರಾಮಸ್ಥರು ಹಿಡಿಶಾಪವನ್ನು ಹಾಕುತ್ತಿದ್ದಾರೆ. ಸುಮಾರು 4 ವರ್ಷಗಳ ಹಿಂದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ತೆರೆಯಲು ಅಂದಾಜು 10 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಮಂಜೂರು ಮಾಡಿತ್ತು. ಅದರಂತೆ ಶಾಸಕರ ಮಾರ್ಗದರ್ಶನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಕಳೆದ 1.5 ವರ್ಷಗಳಿಂದ ಈ ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗಿದ್ದು, ಇಲ್ಲಿಯವರೆಗೂ ಕೂಡ ಇದನ್ನು ರಿಪೇರಿ ಮಾಡಿಸಿ ಗ್ರಾಮದ ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಲು ಅಧಿಕಾರಿಗಳು ಮುಂದೆ ಬಂದಿಲ್ಲ ಎನ್ನುವ ಆಕ್ರೋಶದ ಮಾತುಗಳು ಕೇಳಿಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಡಿವೈಎಫ್ಐ ಸಂಘಟನೆಯ ಯುವ ಮುಖಂಡ ರಾಘವೇಂದ್ರ ಮಾತನಾಡಿ, ಸುಮಾರು 1.5 ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗಿದ್ದು, ಇದರ ಬಗ್ಗೆ ಸಂಬಂಧಪಟ್ಟ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ನಾವು ಈ ಹಿಂದೆ ತಂದಿದ್ದೆವು ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ದೆವು. ಆದರೂ ಕೂಡ ಅಧಿಕಾರಿಗಳು ಈ ಘಟಕವನ್ನು ರಿಪೇರಿ ಮಾಡಿಸದೆ ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುವ ರೀತಿ ವರ್ತಿಸುತ್ತಿದ್ದಾರೆ. ನಮ್ಮ ಊರಿನಲ್ಲಿ ಈಗಾಗಲೇ ಸುಮಾರು ಜನರು ಕಿಡ್ನಿ ಸ್ಟೋನ್ ಕಾಯಿಲೆಯಿಂದ ನರಳುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಶಾಸಕರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ಸ್ಥಳೀಯರೊಬ್ಬರು ಈ ಬಗ್ಗೆ ಮಾತನಾಡಿ, ಇತಿಹಾಸವುಳ್ಳ ಚನ್ನರಾಯನದುರ್ಗ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಸಾರ್ವಜನಿಕ ಬೋರ್ವೆಲ್ನಿಂದ ಬರುವ ನೀರನ್ನು ಕುಡಿಯುವ ಸ್ಥಿತಿ ನಮಗೆ ಬಂದಿದೆ. ಹಾಗಾಗಿ ನಿರ್ವಹಣೆಯಾಗದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಿಪೇರಿ ಮಾಡಿಸಿ ಊರಿನ ಗ್ರಾಮಸ್ಥರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು. ನಂತರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜೂನಿಯರ್ ಇಂಜಿನಿಯರ್ ಚಿಕ್ಕರಾಜು ಮಾತನಾಡಿ, ತಾಲೂಕಿನಲ್ಲಿ ಒಟ್ಟು 152ಕ್ಕೂ ಹೆಚ್ಚು ಶುದ್ಧ ಕುಡಿಯುವ ನೀರಿನ ಘಟಕಗಳು ಅಂಕಿಅಂಶದಲ್ಲಿ ಇದೆ. ಅದರಲ್ಲಿ 72ರಿಂದ 78 ಶುದ್ಧ ಕುಡಿಯುವ ನೀರಿನ ಘಟಕಗಳು ತನ್ನ ಕಾರ್ಯನಿರ್ವಹಣೆ ಮಾಡದೆ ಹಾಳಾಗಿವೆ. ಈ ಸಲುವಾಗಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಈ ಹಿಂದಿನಿಂದಲೂ ತರಲಾಗಿದೆ. ಸುಮಾರು 5 ವರ್ಷಗಳನ್ನು ಪೂರೈಸಿದ 72 ಶುದ್ಧ ಕುಡಿಯುವ ನೀರಿನ ಘಟಕಗಳು ರಿಪೇರಿಗೆ ಬಂದಿವೆ. ಇದಕ್ಕೆ ನೇರ ಹೊಣೆ ಏಜೆನ್ಸಿದಾರರು ಎಂದು ತಿಳಿಸಿದ್ದಾರೆ. ಇನ್ನಾದರೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಮೇಲಾಧಿಕಾರಿಗಳು ಕೊರಟಗೆರೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸದೆ ಹಾಳಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ರಿಪೇರಿಯನ್ನು ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆನ್ನುವುದು ನಮ್ಮ ಮನವಿ ಅಂತ. ಇದು 5 ವರ್ಷ ಆಗೈತಿ ಇದು ಓಪನ್ ಆಗಿ. ಈ 1.5 ವರ್ಷ ಆಗೈತಿ ಕೆಟ್ಟೋಗಿ. ನಾವು ಈ ಪಂಚಾಯತಿಗೂ ಇದಕ್ಕೆಲ್ಲ ಹೇಳಿವಿ, ಯಾರೂ ಕ್ರಮ ತಗೊಂಡಿಲ್ಲ. ನಾವು ಅದರಿಂದ ಇವಾಗ ನಮಗೆ ಬೇಕು. ಆಮೇಲೆ ಕುಡಿಯಕ್ಕೆ ನೀರು ಇದೆ ಕುಡಿಯಕ್ಕೆ ನಿಮಗೆ ಊರಿಗೂ ಕುಡಿಯಕ್ಕೆ ನೀರಿಲ್ಲ. ಊರಿಗೆ ಈ ಸ್ವಚ್ಛವಾದ ನೀರಿಲ್ಲ ನಮಗೆ. ಓಕೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಅನ್ನೋದು ನಿಮ್ಮ ಆಶಯ ಅಷ್ಟೇನೆ. ಚಂದ್ರದುರ್ಗ ಗ್ರಾಮ ಇಲ್ಲಿ ನೀರಿನ ಅವಸ್ಥೆ ಹೋಗಿ ಅಲ್ಲೇ 1.5 ವರ್ಷ 2 ವರ್ಷಕ್ಕೆ ಬಂತ ಏನೋ ಶುದ್ಧವಾದ ನೀರಿಲ್ಲ. ನಾನು ಮಾತಾಡಿ ದಣಿನ ನಾನು ಕೇಳಿಸ್ಕೊಂಬಿಟ್ರಿ. ಶುದ್ಧವಾದ ನೀರು ಕುಡಿತಾ ಇಲ್ಲ. ಬೆಟ್ಟಕ್ಕೆ ಹೋಗೋರನ್ಕ ಬಂದು ನಮ್ಮ ಹತ್ರ ಬೋರಿನ ನೀರು ಇಸ್ಕೊಂಡು ಕುಡಿತಾರೆ. ಅದರಿಂದ ಏನಾದರೂ ಔಷಧಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕು. ರೋಟ ಗಿಡ ಗೆಂಟೆ ಬೆಳೆದ್ಕೊತೈತಿ. ನೀವು ಗ್ರಾಮಸ್ಥರು ಕಿವಿ ಮೇಲೆ ಹಾಕೊಂಬಲ್ಲ. ಈಗ ಹೊಸ್ದಾಗಿ ಬಂದವ್ರೆ ಅಧಿಕಾರಿಗಳು, ಅವರು ಕಿವಿ ಮೇಲೆ ಹಾಕೊಂತ ಇಲ್ಲ. ಅಷ್ಟು ಹೇಳಿದ್ರು ಅಂತ ಹೇಳ್ಬಿಟ್ಟು ಈ ಒಂದು ಚಂದ್ರದುರ್ಗ ಗ್ರಾಮದಲ್ಲಿ ಗ್ರಾಮದ ವಾಸಿ. ಇದೊಂದು ಈ ವಾಟ್ರದು ಫಿಲ್ಟ್ರ್ ರೆಡಿ ಮಾಡಿ ಸುಮಾರು ಒಂದು 4ರಿಂದ 5 ವರ್ಷ ಆಗ್ತಾ ಬಂತು. 1.5 ವರ್ಷದಿಂದ ಇದು ಯಾವುದಕ್ಕೂ ಪ್ರಯೋಜನ ಇಲ್ದಂಗೆ ರಿಪೇರಿ ಬಂದಮೇಲೆ ಅದನ್ನು ರೆಡಿ ಮಾಡಿಲ್ಲ. ಯಾವುದೋ ಸಬ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಇದು ಮಾಡಿದರು. ಸರ್ಕಾರದ ವತಿಯಿಂದ ಮಾಡ್ತಾಯಿಲ್ಲ. ಇದು ಸಬ್ ಕಾಂಟ್ರಾಕ್ಟ್ ಅಂತ ಕೊಟ್ಬಿಟ್ಟವ್ರೆ.
ನರಸಿಂಗಪ್ಪ ಅಂತ ಹಳೆ ವಾಟರ್ಮನ್ಗೆ ಇದಕ್ಕೊಂದು ಸಾವಿರ ಕೊಟ್ಟಿದ್ರು. ಆದರೆ ಅವರು ಪಾಪ ಫೋನ್ ನಂಬರ್ ಕೊಟ್ಟಿದ್ರು, ಫೋನ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ನನ್ನ ಹತ್ರ ಒಂದು 2 ಸರಿ ಮಾಡಿಸಿದ್ರು, ಆವಾಗಲೂ ರೆಸ್ಪಾನ್ಸ್ ಮಾಡಲಿಲ್ಲ. ಒಂದು 2 ಸತಿ ಬರ್ತೀನಿ ಅಂದರು. ಆಮೇಲೆ ಅವ್ರ ನಂಬರ್ ಸ್ವಿಚ್ ಆಫ್ ಆಗೋಗ್ಬಿಡ್ತು. ನಮ್ಗೆ ಅವ್ರ ಕಾಂಟ್ಯಾಕ್ಟೇ ತಪ್ಪಾಯಿತು. ಇಲ್ಲಿ ಕಾಯಿನ ಬೂತ್ ಎಲ್ಲ ರಿಪೇರಿ ಬಂದುಬಿಟ್ಟೈತೆ. ಅವ್ರ ವಾಟರ್ ಸಪ್ಲೈಯರು ಒಂದು ಸ್ವಲ್ಪ ದಿನ ಬಿಟ್ಟರು. ಹೆಂಗೆ ಅಂದರೆ ದುಡ್ಡು ಇಸ್ಕೊಂಡು ಬಿಡ್ತಿದ್ರು. ಏನಿದು ಪಂಚಾಯತಿಯಿಂದ ಆಗಿರೋಂಥದ್ದು ಅಥವಾ ಸಣ್ಣ ನೀರಾವರಿ ಇಲಾಖೆ? ಸಣ್ಣ ನೀರಾವರಿಯಿಂದ ಆಗಿರೋಂಥದ್ದು. ಸಣ್ಣ ನೀರು 10 ಲಕ್ಷ ಯೋಜನೆ ಇದು. 10 ಲಕ್ಷದ ಯೋಜನೆ. 10 ಲಕ್ಷ ಯೋಜನೆ. 10 ಲಕ್ಷ ಯೋಜನೆ ನಮ್ಮೂರಲ್ಲಿ ಪ್ರಯೋಜನ ಮಾಡಾಕ್ತಾರೆ. ಒಂದು 10 ಲಕ್ಷ ನಮ್ಮ ಪರಮೇಶ್ವರ್ ಅವರನ್ನೇ ಹಾಕಿಸ್ಕೊಟ್ಟು ಮಾಡಿಸಿದ್ರು. ಆ ಶಾಸಕರ ನಿಧಿಯಿಂದ ಇದು ಮಾಡಿಕೊಟ್ಟಿದ್ರು. ಆದರೆ ಅದೇನಾಯಿತು, ಅದನ್ನು ಮೇಂಟೈನ್ ಮಾಡೋಕ್ಕಾಗ್ದಲೇ, ಪಂಚಾಯತಿಯಿಂದ ಏನಲ್ಲ ಇದು, ಪಂಚಾಯತಿಯಿಂದ ಮೇಂಟೈನ್ ಮಾಡೋಂಗಿಲ್ಲ. ಅವರೇ ಸಬ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಮಾಡಿದ್ರು. ಈಗ ಅದು ನಮಗೆ ನೀರು ಕುಡಿಯೋಕ್ಕೆ ಯೋಗ್ಯ ಹೇಳ್ದಂಗೆ ಮಾಡೋಕ್ಕವ್ರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.